ಕೆಲಸ, ವೃತ್ತಿ ಅಥವಾ ಉದ್ಯೋಗ ಮಾಡುವುದು ಜೀವನ ಸಾಗಿಸೋಕೆ, ಹಣ ಸಂಪಾದಿಸಲು ಅಥವಾ ಹೊಟ್ಟೆಪಾಡಿಗೆ ಆಗಿರಬಹುದು. ಅಂತಹ ಒಂದು ವೃತ್ತಿ ಇದೆ, ಕೈ ತುಂಬ ಸಂಪಾದಿಸಬಹುದು. ಆದರೆ ವಾಪಸ್ ಜೀವಂತವಾಗಿ ಬರುತ್ತೇನೆ ಎಂಬ ಭರವಸೆ ಇಲ್ಲದ ಉದ್ಯೋಗವನ್ನು ಎಷ್ಟು ಜನ ಆರಿಸಬಹುದು ಹೇಳಿ? ಹೇಳುವಂಥ ದೊಡ್ಡ ಸಂಬಳನೂ ಇಲ್ಲ, ಸುಲಭದ ಕೆಲಸನೂ ಅಲ್ಲ. ಜೀವಂತ ವಾಪಸ್ ಬರುತ್ತೇನೆ ಎನ್ನುವ ಯಾವ ಗ್ಯಾರಂಟಿನೂ ಇಲ್ಲ. ಅಂತಹ ವೃತ್ತಿಯಲ್ಲಿ ಒಂದು ಸೈನಿಕನಾಗೋದು. ಸೈನಿಕ ವೃತ್ತಿ ಅನ್ನೋದಕ್ಕಿಂತ ಸೇವೆ ಅನ್ನೋದನ್ನು ಮನಸ್ಸಿನಲ್ಲಿ ಸ್ಥಿರಗೊಳಿಸಿದವನಿಗೆ, ತನ್ನ ಮಾತೃಭೂಮಿಗೆ ತನ್ನ ಹೃದಯದಲ್ಲಿ ಸ್ಥಾನ ಕೊಟ್ಟವನಿಗೆ ಮಾತ್ರ ಈ ವೃತ್ತಿಯನ್ನು ಆರಿಸಲು ಸಾಧ್ಯ. ಇಲ್ಲಿ ಸಂಬಳ ಅನ್ನೋದು ನಗಣ್ಯ. ನಮ್ಮ ದೇಶಕ್ಕೆ, ದೇಶದ ಪ್ರಜೆಗಳ ಸೌಖ್ಯಕ್ಕಾಗಿ ತನ್ನ ಜೀವನವನ್ನೇ ಬಲಿಕೊಟ್ಟಿರುವ ವೀರ ಸೈನಿಕರ ಸಂಖ್ಯೆ ಅದೆಷ್ಟೋ. ಅದರಲ್ಲಿ ಒಬ್ಬ ನಮ್ಮ ನಾಡಿನ ಹೆಮ್ಮೆಯ ಪುತ್ರ ಎಂ.ವಿ. ಪ್ರಾಂಜಲ್. ಮೊನ್ನೆ ಬುಧವಾರ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಉಗ್ರವಾದಿಗಳೊಂದಿಗೆ ಸೆಣಸಾಡುತ್ತಾ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ವೀರ ಯೋಧ. ಅರವತ್ಮೂರು ರಾಷ್ಟ್ರೀಯ ರೈಫಲ್ನ ಕ್ಯಾಪ್ಟನ್ ಆಗಿದ್ದ ಪ್ರಾಂಜಲ್, ಮಂಗಳೂರು MRPL ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದ ಎಂ. ವೆಂಕಟೇಶ್ ಅನುರಾಧ ದಂಪತಿಗಳ ಏಕೈಕ ಮಗನಾಗಿದ್ದ. ಎರಡು ವರ್ಷಗಳ ಹಿಂದೆಯಷ್ಟೇ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದ ಪ್ರಾಂಜಲ್, ಘಟನೆ ಹಿಂದಿನ ದಿನ ತನ್ನ ಪತ್ನಿಗೆ ಮೆಸೇಜ್ ಮಾಡಿ, ನಾನು ಒಂದು ಮಿಷನ್ಗೆ ಹೋಗುತ್ತಿದ್ದೇನೆ, ಇನ್ನು ಕೆಲವು ದಿನಗಳಿಗೆ ಸಂಪರ್ಕ ಅಸಾಧ್ಯ ಎಂದು ತಿಳಿಸಿದ್ದ. ಇದುವೇ ಅವರ ಕೊನೆಯ ಸಂವಾದವಾಗಿತ್ತು. ಬಾಲ್ಯದಲ್ಲಿ ದೇಶ ಸೇವೆಗಾಗಿ ಮಿಲಿಟರಿ ಸೇರಬೇಕೆಂಬ ಹಂಬಲ ಹೊಂದಿದ್ದ ಪ್ರಾಂಜಲ್, ಮಂಗಳೂರಿನಲ್ಲಿ ತನ್ನ PUC ವರೆಗೆ ವಿದ್ಯಾಭ್ಯಾಸವನ್ನು ಪೂರೈಸಿದ ಬಳಿಕ ಮಧ್ಯಪ್ರದೇಶದ ಮಿಲಿಟರಿ ಕಾಲೇಜಿನಲ್ಲಿ ಇಂಜಿನಿಯರ್ ಶಿಕ್ಷಣ ಪಡೆದಿದ್ದರು. ಮೊನ್ನೆ ನಡೆದ ಎನ್ಕೌಂಟರ್ನಲ್ಲಿ ಪ್ರಾಂಜಲ್ ಸೇರಿ 4 ಸೈನಿಕರು ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ್ದರು. ಎಷ್ಟು ಮಂದಿಗೆ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡುವ ಅವಕಾಶ ಬರುತ್ತದೆ ಹೇಳಿ? ಆದರೆ ಕಳೆದುಕೊಂಡದ್ದು ಈ ಯೋಧರ ಹೆತ್ತವರು, ಹೆಂಡತಿ ಮಕ್ಕಳು ಮಾತ್ರವಲ್ಲ, ನಮ್ಮ ನಿಮ್ಮ ಸುಖ ಜೀವನಕ್ಕೆ ಕಾವಲಾಗಿದ್ದ ಎಲ್ಲ ಸಂಬಂಧಗಳಿಗೂ ಮಿಗಿಲಾಗಿದ್ದ ವೀರ ಭಾರತ ಮಾತೆಯ ಪುತ್ರರನ್ನು. ಕಣ್ಣಂಚಿನಲ್ಲಿ ಕಂಬನಿ ಮಿಡಿಯುತ್ತಿದೆಯಾದರೂ ನಿಮ್ಮ ಈ ತ್ಯಾಗಕ್ಕೆ ಗೌರವ ಸಲ್ಲಿಸುತ್ತಾ ಬಿಗ್ ಸೆಲ್ಯೂಟ್. ನಿಮ್ಮ ನೆಚ್ಚಿನ ಧ್ವನಿ ಮೀಡಿಯಾ ಆ್ಯಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಲಭ್ಯವಿದೆ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲ ಕಾರ್ಯಕ್ರಮಗಳನ್ನು ತಪ್ಪದೇ ವೀಕ್ಷಿಸಿ. ಯೂಟ್ಯೂಬ್ನಲ್ಲಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧ್ವನಿ ಮೀಡಿಯಾವನ್ನ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ಗಳಲ್ಲೂ ವೀಕ್ಷಿಸಬಹುದಾಗಿದೆ. ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ.